ಅಫ್ಘಾನ್ ತಾಲಿಬಾನ್ ವಶದ ಹಿನ್ನೆಲೆ ಮಂಗಳೂರಿನ ಮೂಲದ 7 ಮಂದಿ ಏರ್ಲಿಫ್ಟ್ ಮೂಲಕ ಹುಟ್ಟೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿನ ಮೂಲದ 7 ಮಂದಿ ಮಂಗಳೂರಿಗೆ ಏರ್ಲಿಫ್ಟ್ ಮೂಲಕ ವಾಪಸ್ಸಾಗಿದ್ದಾರೆ. ವಾಪಸ್ಸಾದ ಮಂಗಳೂರಿನ 7 ಮಂದಿಯನ್ನು ಪೊಲೀಸ್ ಆಯುಕ್ತರು ಕರೆದಿದ್ದು ಸಭೆ ನಡೆಸಿದ್ದಾರೆ. ಮಂಗಳೂರಿನ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿ ನೀಡಿ ವಾಪಸ್ಸಾದ ಪ್ರಜೆಗಳು ಅವರು ನೀಡಿದ ಮಾಹಿತಿಯಂತೆ ಮಂಗಳೂರಿನಲ್ಲಿ ಯಾರು ಅಫ್ಘಾನ್ನಲ್ಲಿ ಇಲ್ಲ, ಇದ್ದವರು ಹೆಚ್ಚಿನವರು ವಾಪಸ್ಸಾಗಿದ್ದಾರೆ. ಇವರ ಗಮನಕ್ಕೆ ಬಾರದಂತೆ ನಗರದವರ ಆದೇಶದಲ್ಲಿದ್ದರೆ ನಮ್ಮ ದೇಶಕ್ಕೆ ಸೇಫಾಗಿ ಕರೆತರುವ ವ್ಯವಸ್ಥೆ ಮಾಡಲಾಗುತ್ತೆ. ಮಂಗಳೂರಿನಲ್ಲಿ ಪೊಲೀಸ್ ಆಯುಕ್ತ ಶಶಿಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸಂಸ್ಥೆಗಳು ಕನ್ಸರ್ನ್ ಮಿನಿಸ್ಟ್ರೀಸ್ ವರ್ಕ್ ಮಾಡಿದರೆ ಅವರಿಗೆ ಧನ್ಯವಾದಗಳು ಇಷ್ಟಪಡ್ತಾರೆ. ಆಮೇಲೆ ಮುಖ್ಯವಾಗಿ ಇನ್ನು ಅವ್ರು ನನಗೆ ಹೇಳಿದ್ದು ಮಂಗಳೂರು ಭಾಗದವರು ಅವ್ರಿಗೆ ಗೊತ್ತಿರೋಂಗೆ ಯಾರೂ ಇಲ್ಲ. ಯಾಕಂದರೆ ಇವರು ಅಲ್ಲಿ ಅಫ್ಘಾನಿಸ್ತಾನ ಹೋದಂಥ ಸಂದರ್ಭದಲ್ಲಿ ಮಿಲಿಟರಿ ಮತ್ತು ಡಿಫೆನ್ಸ್ ಕ್ಯಾಂಪ್ಗಳಲ್ಲಿ ಹೆಚ್ಚಿದ್ದಂಥವ್ರು. ಇವರ ಮಾಹಿತಿ ಪ್ರಕಾರ ಬೇರೆ ಯಾರು ಇಲ್ಲ. ಇವ್ರನ್ನ ಹೊರತುಪಡಿಸಿ ಕಾಬೂಲ್ ಅಥವಾ ಬೇರೆ ಬೇರೆ ಭಾಗದಲ್ಲಿ ಬೇರೆ ಕೆಲಸಗಳಿಗೆ ಏನಾದರೂ ಹೋಗಿದ್ರೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಇಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ಸುಮಾರು